ನಮಸ್ಕಾರ ಸ್ನೇಹಿತರೆ. ದೇವರ ಫೋಟೋ ಸ್ವಲ್ಪ ಸೀಳಿದರೆ ಸಾಕು ಅದನ್ನು ನಾವು ಅಪಶಕುನ ಎಂದು ಯೋಚನೆ ಮಾಡ್ತೀವಿ. ಅದನ್ನು ಮೊದಲು ಯಾವುದಾದ್ರೂ ಕೆರೆಗೋ ಅಥವಾ ಅರಳಿಕಟ್ಟೆ ಹತ್ತಿರವೋ ಇಡಬೇಕೆಂದು ದ್ವಂದ್ವದಲ್ಲಿರ್ತೀವಿ. ಆದರೆ ಈ ದೇವಾಲಯದಲ್ಲಿ ಪೂಜಿಸುವ ವಿಗ್ರಹವೇ ಭಿನ್ನವಾಗಿದೆ, ಅಂದರೆ ಅದು ಸೀಳಿ ಹೋಗಿದೆ. ಇಂಥದೊಂದು ದೇವಾಲಯ ವಿಜಯನಗರ ರಾಜರಾದಂತಹ ಕೃಷ್ಣದೇವರಾಯರಿಂದ ನವೀಕರಣಗೊಂಡಿತ್ತು. ಹೀಗಾಗಿ ಅಲ್ಲಿ ಅಪಾರ ನಿಧಿ ಇದೆ ಎನ್ನುವ ಸಂಶಯ ಎಲ್ಲರಲ್ಲಿ ಉಂಟಾಗಿತ್ತು. ಅದಕ್ಕೋಸ್ಕರನೇ 1822ರ ಸಮಯದಲ್ಲಿ ಕಳ್ಳರು ನಿಧಿ ಆಸೆಗಾಗಿ ಈ ದೇವಾಲಯಕ್ಕೆ ನುಗ್ಗುತ್ತಾರೆ. ನುಗ್ಗಿದವರು ಮೂಲ ವಿಗ್ರಹವಾದ ಹನುಮನ ಮೂರ್ತಿಯನ್ನು ತುಂಡು ತುಂಡಾಗಿ ಒಡೆದು ಹಾಕುತ್ತಾರೆ. ಹೀಗೆ ದೇಹವೆಲ್ಲ ಒಡೆದು ಹೋದಂಥ ಹನುಮಂತನನ್ನ ಇಲ್ಲಿ ಈಗಲೂ ಪೂಜಿಸುತ್ತಾರೆ. ಹಾಗಾದರೆ ಆ ದೇವಸ್ಥಾನ ಯಾವುದು? ಆ ದೇವಸ್ಥಾನ ಎಲ್ಲಿದೆ? ಯಾಕೆ ಈ ರೀತಿ ಈಗಲೂ ಇನ್ನೂ ಇಲ್ಲಿ ಪೂಜೆ ಮಾಡುತ್ತಿದ್ದಾರೆ? ಈ ದೇವಾಲಯದ ವಿಶೇಷತೆ ಏನು? ಈ ಎಲ್ಲ ಸಮಗ್ರ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ಕೊಡಕ್ಕೆ ಹೋಗ್ತಾ ಇದ್ದೀನಿ ಸ್ನೇಹಿತರೆ. ಒಂದು ವೇಳೆ ನೀವು ಈ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಅದೆಷ್ಟೋ ಸ್ಥಳಗಳು ಹನುಮನ ಉಪಸ್ಥಿತಿಯಿಂದಾಗಿ ಶಕ್ತಿಶಾಲಿ ಅಥವಾ ಜಾಗೃತ ಕ್ಷೇತ್ರಗಳಾಗಿ ಎಲ್ಲೆಡೆಯಿಂದ ಹನುಮಂತನ ಭಕ್ತರನ್ನು ಆಕರ್ಷಿಸುತ್ತವೆ. ಆ ಕ್ಷೇತ್ರಗಳ ಮಹಿಮೆನೇ ಹಾಗೆ ಸ್ನೇಹಿತರೆ. ಅಲ್ಲಿ ಬರುವ ಭಕ್ತಾದಿಗಳನ್ನು ಆಂಜನೇಯನು ಖಂಡಿತವಾಗಿಯೂ ಕೈಬಿಡುವುದಿಲ್ಲವೆಂಬ ನಂಬಿಕೆ ಎಲ್ಲ ಭಕ್ತಾದಿಗಳಲ್ಲಿದೆ. ಅಂತಹ ಕೆಲವು ಪ್ರಭಾವಿ ಕ್ಷೇತ್ರಗಳನ್ನು ಆರಿಸಿಕೊಂಡಾಗ ಕರ್ನಾಟಕದಲ್ಲಿ ಕಂಡುಬರುವ ಒಂದು ಅದ್ಭುತ ಕ್ಷೇತ್ರವೇ ಭೋಗಾಪುರೇಶ ಹನುಮಂತನ ಸನ್ನಿಧಿ. ಅತ್ಯಂತ ಶಕ್ತಿಶಾಲಿ ಹಾಗೂ ಹನುಮನ ಬಲು ಜಾಗೃತ ದೇವಾಲಯ ಇದಾಗಿದೆ. ಇಲ್ಲಿಗೆ ಭೇಟಿ ನೀಡುವ ಭಕ್ತರು ಈ ಹನುಮಂತನನ್ನ ತುಂಬಾ ನಂಬಿದ್ದಾರೆ. ಅದರಂತೆಯೇ ಇಲ್ಲಿಗೆ ಬರುವ ಭಕ್ತಾದಿಗಳು ತಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕೂಡ ಪಡೆದುಕೊಂಡಿದ್ದಾರೆ. ಕರ್ನಾಟಕ ರಾಜ್ಯದ ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ನವಲಿ ಎಂಬ ಗ್ರಾಮವಿದೆ. ಈ ಗ್ರಾಮದಲ್ಲೇ ಇರೋದು ಈ ಅದ್ಭುತ ಭೋಗಾಪುರೇಶ ಹನುಮಂತನ ದೇವಸ್ಥಾನ. ಈ ದೇವಸ್ಥಾನ ನಿಜಕ್ಕೂ ವಿಶೇಷ ಹಾಗೂ ವಿಚ್ಛಿನ್ನವಾಗಿದೆ. ಭೋಗಾಪುರೇಶ ಹನುಮನ ದೇವಾಲಯವು ಸಾಕಷ್ಟು ಪುರಾತನ ದೇವಾಲಯಗಳಲ್ಲಿ ಒಂದಾಗಿದೆ. ಇಲ್ಲಿಯ ಹನುಮನ ವಿಗ್ರಹವನ್ನು ಪ್ರತಿಷ್ಠಾಪಿಸಿದವರು ಜನಮೇಜಯ ರಾಜ. ಮಹಾಭಾರತದ ಕುರುವಂಶದ ಅರಸನಾಗಿ ಸಾಕಷ್ಟು ಪ್ರಸಿದ್ಧಿ ಗಳಿಸಿರುವ ಜನಮೇಜಯನು ಪಾಂಡವರ ಮೊಮ್ಮಗನಾದ ಪರೀಕ್ಷಿತ ರಾಜನ ಮಗನಾಗಿದ್ದ. ಜನಮೇಜಯನು 4500 ವರ್ಷಗಳ ಹಿಂದೆ ಭೋಗಾಪುರೇಶ ಆಂಜನೇಯ ಪ್ರತಿಮೆಯನ್ನು ಪ್ರತಿಷ್ಠಾಪಿಸಿ ಪೂಜಿಸಿದನೆಂದು ಪ್ರತೀತಿ ಇದೆ. ಹೀಗಾಗಿಯೇ ಸಾಕಷ್ಟು ಐತಿಹಾಸಿಕ ಶ್ರೀಮಂತಿಕೆ ಇರುವ ದೇವಾಲಯ ಈ ಕ್ಷೇತ್ರದಾಗಿದೆ. ಈ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಯಾರೇ ಆಗಲಿ ಇಲ್ಲಿಗೆ ಭೇಟಿ ನೀಡಿ ಶ್ರದ್ಧೆ ಭಕ್ತಿಯಿಂದ ಸ್ವಾಮಿಗೆ ತಮ್ಮ ಸೇವೆಯನ್ನು ಸಲ್ಲಿಸುತ್ತಾರೋ ಅವರು ಎಂದಿಗೂ ಬರಿಗೈಯಿಂದ ಮರಳಲು ಸಾಧ್ಯವೇ ಇಲ್ಲೆಂದು ಇಲ್ಲಿನ ಐತಿಹ್ಯ ಹೇಳುತ್ತದೆ. ಅಷ್ಟೊಂದು ಜಾಗೃತವಾಗಿದೆಯಂತೆ ಈ ಹನುಮನ ಕ್ಷೇತ್ರ. ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ನವಲಿ ಎಂಬ ಊರಿನಲ್ಲಿದೆ. ನವಲಿ ಜಿಲ್ಲಾ ಕೇಂದ್ರವಾದ ಕೊಪ್ಪಳದಿಂದ 62 ಕಿಲೋಮೀಟರ್ ದೂರದಲ್ಲಿದ್ದರೆ, ಇನ್ನು ತಾಲೂಕು ಕೇಂದ್ರವಾದಂತಹ ಗಂಗಾವತಿಯಿಂದ ಕೇವಲ 33 ಕಿಲೋಮೀಟರ್ ದೂರದಲ್ಲಿದೆ. ಹಾಗೆಯೇ ಗಂಗಾವತಿ ನವಲಿ ಗ್ರಾಮಕ್ಕೆ ಹತ್ತಿರದ ರೈಲ್ವೆ ನಿಲ್ದಾಣ ಕೂಡ. ಬಳ್ಳಾರಿಯಿಂದ 115 ಕಿಲೋಮೀಟರ್ ದೂರದಲ್ಲಿದ್ದರೆ ರಾಯಚೂರಿನಿಂದ 57 ಕಿಲೋಮೀಟರ್ ದೂರದಲ್ಲಿದೆ. ಹಾಗೆಯೇ ಹುಬ್ಬಳ್ಳಿ ಧಾರವಾಡದಿಂದ 207 ಕಿಲೋಮೀಟರ್ ದೂರದಲ್ಲಿದ್ದರೆ ರಾಜ್ಯದ ರಾಜಧಾನಿ ಬೆಂಗಳೂರಿನಿಂದ ಸುಮಾರು 396 ಕಿಲೋಮೀಟರ್ ದೂರದಲ್ಲಿದೆ. ಕರ್ನಾಟಕದ ವಿವಿಧ ಮೂಲೆಗಳಿಂದ ಬರುವವರು ಮೊದಲು ಗಂಗಾವತಿಗೆ ತಲುಪುವುದು ಉತ್ತಮ. ಗಂಗಾವತಿಗೆ ರಾಜ್ಯದ ವಿವಿಧ ಭಾಗಗಳಿಂದ ಖಾಸಗಿ ಹಾಗೂ ಸರ್ಕಾರಿ ಬಸ್ಸುಗಳ ಸೌಕರ್ಯವಿದೆ. ಗಂಗಾವತಿಯಿಂದ ಕಾರಟಗಿಗೆ ಬಸ್ಸುಗಳು ದೊರೆಯುತ್ತವೆ ಮತ್ತು ಕಾರಟಗಿಯಿಂದ ನವಲಿ ಗ್ರಾಮಕ್ಕೆ ರಿಕ್ಷಾಗಳು, ಬಾಡಿಗೆ ಜೀಪುಗಳು ಹಾಗೂ ಬಸ್ಸುಗಳು ಕೂಡ ನಿಮಗೆ ದೊರೆಯುತ್ತವೆ. ಈ ದೇವಾಲಯಕ್ಕೆ ಸಂಬಂಧಿಸಿದಂತೆ ಅತೀವ ಕುತೂಹಲ ಅಂದರೆ ಇಲ್ಲಿನ ಹನುಮಂತನ ವಿಗ್ರಹ ಭಿನ್ನವಾಗಿದ್ದು
ಹೌದು, ನಾನು ಮೊದಲೇ ಹೇಳಿದ ಹಾಗೆ ಕೃಷ್ಣದೇವರಾಯರು ಹಿಂದೆ ಈ ದೇವಸ್ಥಾನವನ್ನ ನವೀಕರಣಿಸುತ್ತಾರೆ. ಹಾಗಾಗಿ ಅಲ್ಲಿ ಅಪಾರ ನಿಧಿ ಇದೆ ಎನ್ನುವ ಹಂಬಲದಿಂದ ಕಳ್ಳರು 1822ರ ಸಮಯದಲ್ಲಿ ಈ ನಿಧಿ ಆಸೆಗಾಗಿ ದೇವಾಲಯಕ್ಕೆ ನುಗ್ಗುತ್ತಾರೆ. ನುಗ್ಗಿದವರು ಮೂಲ ವಿಗ್ರಹವಾದ ಹನುಮನ ಮೂರ್ತಿಯನ್ನು ತುಂಡು ತುಂಡಾಗಿ ಒಡೆದು ಹಾಕುತ್ತಾರೆ. ಆದರೆ ಅಲ್ಲಿ ಅವರಿಗೆ ಯಾವ ಸಂಪತ್ತು ಸಿಗುವುದಿಲ್ಲ. ಇದರಿಂದ ಕುಪಿತಗೊಂಡ ಕಳ್ಳರು ದೇವಾಲಯದ ಹಿಂಭಾಗದಲ್ಲಿದ್ದ ಕೆರೆಯಲ್ಲಿ ಈ ವಿಗ್ರಹದ ತುಂಡುಗಳನ್ನು ಎಸೆದು ಅಲ್ಲಿಂದ ಪಾರಾಗುತ್ತಾರೆ. ಅದೇ ಸಮಯದಲ್ಲಿ ಅಂದು ರಾತ್ರಿ ಆ ಊರಿನಲ್ಲಿ ಅರ್ಚಕರ ಕನಸಿನಲ್ಲಿ ಹನುಮಂತ ಹೋಗಿ, ನನ್ನನ್ನು ಈ ರೀತಿ ಒಡೆದು ಕೆರೆಯಲ್ಲಿ ಎಸೆದಿದ್ದಾರೆ. ನೀನು ತುಂಡಾಗಿರುವ ಕಲ್ಲನ್ನು ತೆಗೆದುಕೊಂಡು ತುಪ್ಪ ಹಾಗೂ ಜೇನನ್ನು ಬಳಸಿ ನನಗೆ ಮೊದಲಿನ ರೂಪ ನೀಡಬೇಕೆಂದು ಹೇಳಿ ಕನಸಿನಿಂದ ಮಾಯವಾಗುತ್ತಾನೆ. ಅದರಂತೆ ಬೆಳಗ್ಗೆ ಎದ್ದ ಅರ್ಚಕರು ಊರಿನ ಜನರೊಂದಿಗೆ ಕೆರೆಯ ಬಳಿ ಹೋಗಿ ಅಲ್ಲಿಂದ ಆ ವಿಗ್ರಹದ ತುಂಡುಗಳನ್ನು ತೆಗೆದುಕೊಂಡು ಬಂದು ತುಪ್ಪ ಹಾಗೂ ಜೇನಿನಿಂದ ಆ ವಿಗ್ರಹವನ್ನು ಮೊದಲಿನ ಆಕಾರಕ್ಕೆ ತರುತ್ತಾರೆ. ಆದರೆ ಅದೆಲ್ಲ ಆದ ಮೇಲೆ ಆ ವಿಗ್ರಹವನ್ನು ದೇವಾಲಯದಲ್ಲಿ ಮತ್ತೆ ಪ್ರತಿಷ್ಠಾಪಿಸಬೇಕು. ಆದರೆ ಪ್ರತಿಷ್ಠಾಪಿಸಿದ ಮೇಲೆ 11 ದಿನಗಳ ಕಾಲ ಯಾವುದೇ ಕಾರಣಕ್ಕೂ ಬಾಗಿಲು ತೆಗೆಯಬಾರದಾಗಿತ್ತು. ಯಾಕೆಂದರೆ ವಿಗ್ರಹವನ್ನು ಜೋಡಿಸಿದ ಮೇಲೆ ಅದು ಸಂಪೂರ್ಣವಾಗಿ ಅಂಟಿಕೊಳ್ಳಬೇಕಾಗಿತ್ತು. ಹಾಗಾಗಿ 11 ದಿನಗಳು ಬಾಗಿಲು ತೆಗೆಯದಂತೆ ಅದಕ್ಕೆ ಪೂಜಾರಿ ಬೀಗ ಹಾಕುತ್ತಾರೆ. ಅದೇ ಸಮಯದಲ್ಲಿ ಹನುಮನ ಪರಮ ಭಕ್ತನೊಬ್ಬ ದೇವಾಲಯಕ್ಕೆ ಬರುತ್ತಾನೆ. ಆದರೆ ಆ ಸಮಯದಲ್ಲಿ ದೇವಾಲಯ ಬಾಗಿಲು ಮುಚ್ಚಿರುತ್ತೆ. ಯಾವುದೇ ಕಾರಣಕ್ಕೂ 11 ದಿನ ಬಾಗಿಲು ತೆಗೆಯಬಾರದೆಂದು ದೇವರು ಹೇಳಿದ್ದನಂತೆ. ಆದರೆ ಈ ಭಕ್ತ ದೇವರನ್ನು ನೋಡದೆ ಒಂದು ಹನಿ ನೀರನ್ನು ಕುಡಿಯುವುದಿಲ್ಲ ಎಂದು ಅಲ್ಲೇ ಕೂಡುತ್ತಾನೆ. ಸುಮಾರು 4 ದಿನ ಹಾಗೆ ಇರುತ್ತಾನೆ. ಊರಿನ ಜನರು ಅವನ ಪರಿಸ್ಥಿತಿ ನೋಡಲಾಗದೆ ದೇವರ ಮೇಲೆ ಭಾರ ಹಾಕಿ ಬಾಗಿಲು ತೆಗೆಯುತ್ತಾರೆ. ಆಗ ದೇವರ ವಿಗ್ರಹವನ್ನು ನೋಡುತ್ತಾನೆ. ಮೊದಲು ಸೀಳಿ ಹೋಗಿದ್ದ ವಿಗ್ರಹ ಮೊದಲನೇ ರೂಪಕ್ಕೆ ಬಂದಿರುತ್ತದೆ. ಆದರೆ ಒಂದು ಭಾಗದಲ್ಲಿ ಮಾತ್ರ ಸೀಳು ಬಿಟ್ಟಿರುತ್ತದೆ. ಯಾಕಂದರೆ 11 ದಿನ ಆದ ಮೇಲೆ ಬಾಗಿಲು ತೆಗೆದಿದ್ದರೆ ಆ ಸೀಳು ಕೂಡ ಇರುತ್ತಿರಲಿಲ್ಲ. ಆದರೆ 10ನೇ ದಿನಕ್ಕೆ ಬಾಗಿಲು ತೆಗೆದಿದ್ದರಿಂದ ಆ ಸೀಳು ಹಾಗೆ ಉಳಿದಂತಾಗಿದೆ. ಈ ರೀತಿ ಇಲ್ಲಿ ಭಿನ್ನವಾಗಿರುವ ಆಂಜನೇಯನನ್ನು ಈಗಲೂ ಪೂಜಿಸುತ್ತಾರೆ. ಇಲ್ಲಿಗೆ ಬರುವ ಭಕ್ತರನ್ನು ಹನುಮಂತನು ಎಂದಿಗೂ ಕೈ ಬಿಡುವುದಿಲ್ಲ. ಭೋಗಾಪುರೇಶ ಹನುಮಂತನನ್ನು ನೋಡಲು ಅನೇಕ ಕಡೆಯಿಂದ ಭಕ್ತರು ಇಲ್ಲಿಗೆ ಬರುತ್ತಾರೆ. ಬಂದು ಹರಕೆ ಕಟ್ಟಿ ಹೋಗುತ್ತಾರೆ. ಆ ಹರಕೆ ಸಹ 11ನೇ ದಿನಕ್ಕೆ ನೆರವೇರುತ್ತೆ ಅನ್ನುವ ನಂಬಿಕೆ ಇಲ್ಲಿನ ಭಕ್ತರಲ್ಲಿ ಅಚಲವಾಗಿದೆ. ಸ್ನೇಹಿತರೆ, ಒಂದು ವೇಳೆ ನೀವು ಹನುಮಂತನ ಭಕ್ತರಾಗಿದ್ದರೆ, ಆಂಜನೇಯನನ್ನು ಸ್ಮರಿಸುತ್ತಿದ್ದರೆ ತಪ್ಪದೇ ಈ ದೇವಸ್ಥಾನವನ್ನು ಭೇಟಿ ಕೊಡಿ. ಜೈ ಆಂಜನೇಯ. ವೀಕ್ಷಕರೇ, ನಿಮ್ಮಲ್ಲಿ ಯಾರಿಗಾದರೂ ಸಂತಾನ ಸಮಸ್ಯೆ, ವಿವಾಹ ಸಮಸ್ಯೆ ಇದ್ದರೆ ಈ ಪಂಡಿತರನ್ನ ಈಗಲೇ ಸಂಪರ್ಕಿಸಿ. ಪಂಡಿತ್ ವೈದ್ಯಮೋಡಿ ರಾಮಜ್ಜ, ಶ್ರೀ ಆಂಜನೇಯ ಸ್ವಾಮಿಯ ಆರಾಧಕರು, ಇಂಡಿಯನ್ ಫೇಮಸ್ ಅಸ್ಟ್ರಾಲಜರ್. ಗೆಟ್ 100% ಸೊಲ್ಯೂಷನ್ ಟು ಆಲ್ ಯುವರ್ ಪ್ರಾಬ್ಲಮ್ಸ್. ಶ್ರೀ ಪ್ರತ್ಯಂಗಿರ ದೇವಿಯನ್ನ ವಶಪಡಿಸಿಕೊಂಡಿರುವ ಏಕೈಕ ಜ್ಯೋತಿಷ್ಯರು. ಫೋನಿನ ಮೂಲಕ ನೇರ ಪರಿಹಾರದಲ್ಲಿ ಓಪನ್ ಚಾಲೆಂಜ್. ಆಂಜನೇಯ ಸ್ವಾಮಿಯ ಅನುಗ್ರಹದಿಂದ ವಿಶೇಷ ಪರಿಹಾರ ತಿಳಿಸುತ್ತಾರೆ. ನಿಮ್ಮ ಒಂದು ಕರೆ ನಿಮ್ಮ ಭವಿಷ್ಯವನ್ನೇ ಬದಲಾಯಿಸಬಲ್ಲದು. ಇವರ ದೂರವಾಣಿ ಸಂಖ್ಯೆ 9008220252.